ಉತ್ತರ ಪ್ರದೇಶದಲ್ಲಿ ನಡೆದ ಅತ್ಯಾಚಾರವನ್ನ ಖಂಡಿಸಿ ಹಾಗೂ ಯುಪಿ ಸರ್ಕಾರದಲ್ಲಿ ನಡೆಸ್ತಾ ಇರುವ ಮಾನಹಾನಿ ವಿರುದ್ಧ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪುತ್ತೂರಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಇಂದು ಪ್ರತಿಭಟನೆಯನ್ನ ನಡೆಸಿದೆ. ವಿಪರ್ಯಾಸ ಅಂದ್ರೆ ಉತ್ತರ ಪ್ರದೇಶದ ಅತ್ಯಾಚಾರ ಖಂಡಿಸಿ ಧ್ವನಿ ಎತ್ತಿದ ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯ ಶಾಫಿ ಬೆಳ್ಳಾರೆ ಹಾಗೂ ಸಂಘಟನೆಯ ಕಾರ್ಯಕರ್ತರು ತಮ್ಮ ಪಕ್ಷದ ನಾಯಕನ ಪುತ್ರ ಮಾಡಿದ ಅತ್ಯಾಚಾರ ಕಂಡು ಸುಮ್ಮನಿರೋದು ಪ್ರಶ್ನಾತೀತವಾಗಿದೆ. ನಿಷೇಧದ ಬೆದರಿಕೆಗಳಿಂದಲೂ ಕೂಡ ಬೆಳೆಸ್ತಾ ಇದೆ. ಆತ್ಮೀಯರೇ, ಇಲ್ಲಿ ನಾವು ಗಮನಿಸಬೇಕಾದ ಹತ್ರಾಸ್ ಘಟನೆ ಆಯಿತು. ಹತ್ರಾಸ್ ಘಟನೆಯಾದಾಗ ನನ್ನ ಮಗಳ ಮೇಲೆ ಆದಂತಹ ಒಂದು ಕ್ರೂರವಾದ ಅತ್ಯಾಚಾರ ಕೂಡ ಅದು ಆಗ್ಲಿಲ್ಲ ಅಂತ ಹೇಳುವ ರೀತಿಯ ಆಗಬಾರ್ದು, ಇವರಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳಿ ತೀರ್ಮಾನಿಸುವಂತ ನೀಚ ಒಂದು ದೃಶ್ಯ. ಮಿನಿಸ್ಟರ್ ಮೋದಿಜಿ, ಪ್ರೈಮ್ ಮಿನಿಸ್ಟರ್ ಮೋದಿಜಿ, ಬೇಟಿ ಬಚಾವೋ ಬೇಟಿ ಪಢಾವೋ, ಬೇಟಿ ಬಚಾವೋ ಬೇಟಿ ಪಢಾವೋ, ಘೋಷಣೆಯಲ್ಲಿ ಶೋಷಣೆ ಇಲ್ಲಿ, ಘೋಷಣೆಯಲ್ಲಿ ಶೋಷಣೆ ಇಲ್ಲಿ, ಧಿಕ್ಕಾರ 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 ಧಿಕ್ಕಾರ, ಮೋದಿ ಆಳುವ ದೇಶದಲ್ಲೇ, ಮೋದಿ ಆಳುವ ದೇಶದಲ್ಲೇ ಪ್ರಕಾಶಿಸುತ್ತಿದೆ 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 ಅತ್ಯಾಚಾರ ಸಂತ್ರಸ್ತೆಯ, ಅತ್ಯಾಚಾರ ಸಂತ್ರಸ್ತೆಯ ದಹಿಸಿದ ಜ್ವಾಲೆ ದಹಿಸಿದ ಜ್ವಾಲೆ ದಹಿಸಿದ ಜ್ವಾಲೆ ದಹಿಸಿದ ಜ್ವಾಲೆ, ಧಿಕ್ಕಾರ 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 ಧಿಕ್ಕಾರ, ಯೋಗಿ ಸರ್ಕಾರಕ್ಕೆ ಧಿಕ್ಕಾರ. ಭೀಕರ ಮತ್ತು ಮಾನವ ಸಮೂಹ ತಲೆತಗ್ಗಿಸುವಂತ ಒಂದು ಅತ್ಯಾಚಾರ ಪ್ರಕರಣ ಏನಿದೆ, ಇದು ಯುಪಿ ಆಡಳಿತ ನಡೆಸುವಂತ ಯೋಗಿ ಆದಿತ್ಯನಾಥನ ಆ ಒಂದು ರಾಜ್ಯದಲ್ಲಿ ನಡೆದಿದೆ ಅನ್ನುವುದರಲ್ಲಿ ನಮಗೆ ದೊಡ್ಡ ಆಶ್ಚರ್ಯ ಪಡುವಂತ ವಿಚಾರ ಇಲ್ಲ. ಯಾಕಂತ ಹೇಳಿದ್ರೆ ಕೊಲೆ, ದೊಂಬಿ, ಕೊಲೆಯತ್ನ ಸೇರಿದಂತೆ ಸುಮಾರು 26 ಕ್ರಿಮಿನಲ್ ಕೇಸುಗಳನ್ನ ಹೊಂದಿದ್ದಂಥ ಒಬ್ಬ ಗೂಂಡಾನನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಆ ರಾಜ್ಯದ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು ಅನ್ನೋದರ ಒಂದು ಉದಾಹರಣೆಯಾಗಿ ನಮಗೆ ಇವತ್ತು ಉತ್ತರ ಪ್ರದೇಶವನ್ನ ತೆಗೆದುಕೊಳ್ಬಹುದು. ಬಹುಶಃ ಕಾವಿ ವಸ್ತ್ರ ಧರಿಸಿದಂಥ ಸ್ವಾಮಿಗಳ ಬಗ್ಗೆ ಬಹಳಷ್ಟು ಗೌರವ ನಮ್ಮ ದೇಶದ ಒಂದು ಸಂಸ್ಕೃತಿಯ ಭಾಗವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ಇವತ್ತು ಯೋಗಿ ಆದಿತ್ಯನಾಥ್ ಈ ಒಂದು ವಸ್ತ್ರಧಾರಣೆಯನ್ನ ಮಾಡುವುದರ ಮೂಲಕ ಇಡೀ ಸನ್ಯಾಸಿ ಸಮೂಹಕ್ಕೆ ಒಂದು ರೀತಿಯ ಅಪಚಾರವನ್ನ ಮಾಡಿದಾನಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಉತ್ತರ ಪ್ರದೇಶವನ್ನ ನಾವು ಕಳೆದ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದ ನಂತರದ ಘಟನೆಗಳನ್ನ ನಾವು ತೆಗೆದು ನೋಡಿದರೆ ಇವತ್ತು ಉತ್ತರ ಪ್ರದೇಶ ಅತ್ಯಾಚಾರದ ಪ್ರಕರಣಗಳಲ್ಲಿ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿ ಇವತ್ತು ಉತ್ತರ ಪ್ರದೇಶ ಇದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಈ ಅತ್ಯಾಚಾರ ಮಾಡಿದಂತ ಕ್ರಿಮಿನಲ್ಗಳು ಯಾರಿದ್ದಾರೆ ಅವರನ್ನ ರಕ್ಷಣೆ ಮಾಡುವಂತ, ಅವರಿಗೆ ಬಹಿರಂಗವಾದ ಬೆಂಬಲವನ್ನ ಕೊಡುವಂತ ಒಂದು ರೀತಿಯ ಮನೋಸ್ಥಿತಿಯನ್ನ ನಮಗೆ ಇವತ್ತು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ.